ಬಂಧುಗಳೇ, ಇವತ್ತು ಪಾವಂಜೆಯ ಮೇಳದ 2ನೇ ವರ್ಷದ ತಿರುಗಾಟದ ಒಂದು ಯಶಸ್ಸಿನ ಸಂಭ್ರಮದಲ್ಲಿ ನಾವೆಲ್ಲರೂ ಇದ್ದೇವೆ. ನವೆಂಬರ್ 16ನೇ ತಾರೀಕು ಈ ಕೋವಿಡ್ನಂತಹ ಇಂತಹ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲೂ ಕೂಡ ಕಳೆದ ವರ್ಷ ಕೂಡ ಎಲ್ಲ ಆಟಗಳನ್ನು ಮಾಡಿಸಿ ಕೊನೆಯ 1 ತಿಂಗಳು ಎಲ್ಲ ಮೇಳಗಳು ನಿಲ್ಲುವ ಹಾಗೆ ನಮ್ಮ ಮೇಳ ಕೂಡ ಈ ಕೊರೋನಾದ ಈ ಪೀಡೆಯಿಂದ ಸ್ವಲ್ಪ ತತ್ತರಿಸಿತು. 1 ತಿಂಗಳ ಯಕ್ಷಗಾನ ನಮಗೆ ಮಾಡಲಿಕ್ಕೆ ಆಗಲಿಲ್ಲ ಕಳೆದ ವರ್ಷ. ಆದರೆ ಈ ಸಲವೂ ತುಳಸಿ ಪೂಜೆಯ ಒಂದು ದಿನದಂದು ನಮ್ಮ ಮೇಳ ಹೊರಡುವುದೆಂಬುದು ನಮ್ಮ ನಿರ್ಣಯ. ಹಾಗೆ ನವೆಂಬರ್ 16ನೇ ತಾರೀಕಿಗೆ ಹೊರಟು ಎಲ್ಲೂ ಸುಬ್ರಹ್ಮಣ್ಯ ದೇವರ ಅನುಗ್ರಹದಲ್ಲಿ ನಮಗೆ ಯಾವ ಯಕ್ಷಗಾನದಲ್ಲೂ ನಮಗೆ ಯಾವುದೇ ಕೊರತೆ ಆಗದೆ, ಯಾವುದೇ ತಡೆಯಾಗದೆ ಆ ದೇವರು ನಮ್ಮನ್ನು ಸಂಪೂರ್ಣ ದಡ ಸೇರಿಸಿ ಇವತ್ತಿಗೆಲ್ಲಿ ಮುಟ್ಟಿಸಿದ್ದಾರೆ. ಇದು ಪಾವಂಜೆ ಮೇಳದ ಗೆಲುವು ಅಂತ ನನಗೆ ಅದು ಖುಷಿ. ಒಂದು ಪ್ರಥಮ ಮೇಳ, ಎಲ್ಲ ಹೊಸತಾಗಿ ಸಿದ್ಧಗೊಂಡಂತಹ ಒಂದು ಮೇಳ, ಎಲ್ಲ ಹೊಸ ಕಲಾವಿದರು ಇವರನ್ನೆಲ್ಲ ಸೇರಿಸಿಕೊಂಡು ಒಂದು ಕೋವಿಡ್ನಂತಹ ಇಂತಹ ಪರಿಸ್ಥಿತಿಯಲ್ಲೂ ಕೂಡ ಒಂದು ನಮ್ಮ ಸೇವಾರ್ಥಿಗಳ ಕಲಾಭಿಮಾನಿಗಳ ಇಷ್ಟು ದೊಡ್ಡ ಸಹಕಾರ ನಮಗೆ ಸಿಗ್ತದೆ ಅಂತ ಹೇಳಿದರೆ ಇದಕ್ಕಿಂತ ದೊಡ್ಡ ಯಕ್ಷಗಾನದ ಗೆಲುವು ಇನ್ನೇನು ಬೇಕು ಹೇಳಿ. ಇದು ಯಕ್ಷಗಾನದ ಒಂದು ದೊಡ್ಡ ಗೆಲುವು. ನಮಗೆ ಸಿಕ್ಕಿದ ತಾಯಿ ದುರ್ಗಾ ಮಾತೆ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಎಂಬುದಾಗಿ ಭಾವಿಸ್ತೇವೆ. ಈ ಮಟ್ಟಕ್ಕೆ ನಾವು ಈ ಪಾವಂಜೆ ಮೇಳವನ್ನು ಇಷ್ಟವರೆಗೆ ನಾವು ಬೆಳೆಸಲಿಕ್ಕೆ ನಮ್ಮ ಮೂಲ ಕಾರಣೀಕರ್ತರು, ನಮಗೆ ಎಲ್ಲ ರೀತಿಯಲ್ಲಿ ಧೈರ್ಯ ತುಂಬಿದಂತಹವರು ಪಾವಂಜೆ ಕ್ಷೇತ್ರದ ಆಡಳಿತ ಮುಕ್ತೇಸರ ಆದಿಯಾಗಿ ನಮ್ಮ ಇಡೀ ಕ್ಷೇತ್ರದ ಆಡಳಿತ ಮಂಡಳಿ ಪ್ರತಿ ಒಂದು ಹೆಜ್ಜೆ ಹೆಜ್ಜೆಗೂ ನಮ್ಮ ಬೆನ್ನ ಹಿಂದೆ ನಿಂತು ನಾವಿದ್ದೇವೆ ನಿಮ್ಮ ಜೊತೆ, ನೀವು ಮುಂದುವರಿಯಿರಿ. ಪ್ರತಿ ಒಂದು ಹಂತದಲ್ಲೂ ನಮ್ಮ ಜೊತೆ ಇದ್ದುಕೊಂಡು ನಮಗೆ ಬೆನ್ನು ತಟ್ಟಿ, ನಮಗೆ ಯಾವ ವಿಧದಲ್ಲೂ ಕೂಡ ಒಂದು ಸಣ್ಣ ಕೂದಲಿನಷ್ಟು ಕೂಡ ಒಂದು ಕೊರತೆ ಆಗದಾಗಿ ನೋಡಿದವರು, ನಮ್ಮ ಪ್ರತಿ ಕಲಾವಿದರನ್ನು ನೋಡಿದವರು ಪಾವಂಜೆ ಕ್ಷೇತ್ರದ ಆಡಳಿತ ಮಂಡಳಿ. ನಿಮಗೆ ಎಲ್ಲ ಕಲಾವಿದರ ಪರವಾಗಿ ನಾವು ತಲೆಬಾಗಿ ವಂದಿಸ್ತಾ ಇದ್ದೇವೆ. ಯಾಕೆಂದ್ರೆ ಇಂತಹ ಒಂದು ಕ್ಷೇತ್ರ ಸಿಕ್ಕಿದ್ರೆ ಯಾವ ಕಲಾವಿದರು ಅಶಕ್ತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನಾನು ಪ್ರಾಮಾಣಿಕವಾಗಿ ಇಂತಹ ಒಂದು ಲೈವ್ ಅಲ್ಲಿ ಒಂದು ಉದ್ಘೋಷಿಸ್ತಾ ಇದ್ದೇನೆ. ಯಾವ ಕಲಾವಿದರಿಗೂ ತೊಂದರೆ ಇಲ್ಲ. ಅಷ್ಟು ಒಳ್ಳೆಯ ರೀತಿಯಲ್ಲಿ ಪ್ರತಿ ತಿಂಗಳು ಸಂಕ್ರಮಣದ ದಿವಸ ಬೇರೆ ಬೇರೆ ದೇವಸ್ಥಾನದ ಪರವಾಗಿ ಗಿಫ್ಟ್, ಅದರ ಜೊತೆಗೆ ಹಣಕಾಸಿನ ವ್ಯವಸ್ಥೆ, ಯಾವುದೇ ತೊಂದರೆ ಆದ್ರೂ ಕೂಡ ನಿಮ್ ಜೊತೆ ನಾವೇ ಇದ್ದೇವೆ ಅಂತ ಎದೆತಟ್ಟಿ ಹೇಳುವಂತಹ ಒಂದು ಕ್ಷೇತ್ರದ ಆಡಳಿತ ಮಂಡಳಿಗೆ ನಾವು ಯಾವ ರೀತಿಯಲ್ಲಿ ನಾವು ನಮನಗಳನ್ನು ಹೇಳಿದ್ರು ಸಾಕಾಗ್ಲಿಕ್ಕಿಲ್ಲ. ಮತ್ತೊಮ್ಮೆ ಮಗದೊಮ್ಮೆ ನಿಮಗೆ ನಮನಗಳು ಸರ್, ಇಡೀ ಕ್ಷೇತ್ರದ ಆಡಳಿತ ಮಂಡಳಿಗೆ. ಅದರ ಜೊತೆಗೆ ನಮ್ಮ ಈ ವರ್ಷದ ಒಂದು ಯಶಸ್ವಿ ಕಥಾನಕ, ತಾಳಮದ್ದಳೆಯ ಅರ್ಥಧಾರಿಯಾಗಿ ಅರ್ಥವಾದಿಯಾಗಿ ಇಡೀ ಲೋಕೋತ್ತರ ಕೀರ್ತಿಯನ್ನು ಗುರಿಸಿದಂತಹ ಪ್ರೊಫೆಸರ್ ಪವನ್ ಕಿರಣ್ ಕೆರೆ ಸರ್ ಧರ್ಮಸಿಂಹಾಸನ ಪ್ರಸಂಗ ನೀವು ಎಲ್ಲರೂ ವೀಕ್ಷಿಸಿದ್ದೀರಿ. ಯಾವ ರೀತಿ ಅದು ಆಗಿದೆ, ಅವರ ಪ್ರಯತ್ನದ ಹಿಂದೆ ಎಷ್ಟು ಇದೆ ಎಂಬುದಾಗಿ ಅವರು ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ಅವರೊಮ್ಮೆ ವೇದಿಕೆಗೆ ಬರಬೇಕು. ಜೋರಾದ ಕರತಾಡನದ ಮೂಲಕ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕೆಂಬುದಾಗಿ ಕೇಳಿಕೊಳ್ತಾ ಇದ್ದೇನೆ. ನಿಮ್ಮ ಸಾಧನೆ ಅಥವಾ ನಿಮ್ಮ ಕೊಡುಗೆಯ ಮುಂದೆ ಇದು ಏನೂ ಅಲ್ಲ. ನಮ್ದೊಂದು ಕ್ಷೇತ್ರದ ಪರವಾಗಿ ದೇವರ ಒಂದು ಪ್ರಸಾದ ಮುಕ್ತೇಶ್ವರರು ನಿಮಗೆ ಕರುಣಿಸಿದ್ದಾರೆ. ಪವನ್ ಕಿರಣ್ ಸರ್ ಪ್ರಸಂಗದ ಬಗ್ಗೆ ನಾನೇ ಹೇಳಲ್ಲ, ಜನಗಳೇ ಹೇಳ್ತಾ ಇದ್ದಾರೆ. ತಗೊಳ್ಳಿ, ಜನಗಳೇ ಹೇಳ್ತಾ ಇದ್ದಾರೆ. ಅದು ಹಾಗೇ ಇರಲಿ. 2 ಮಾತು ನಮ್ಮ ಮೇಳದ ಬಗ್ಗೆ, ಪ್ರಸಂಗದ ಬಗ್ಗೆ. ಪವನ್ ಕಿರಣ್ ಸರ್ ಬರುವ ವರ್ಷ ಕೂಡ ನಮಗೆ ಒಂದು ಒಳ್ಳೆಯ ಪ್ರಸಂಗ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದು ಸುಬ್ರಹ್ಮಣ್ಯೇಶ್ವರನ ಅನುಗ್ರಹ ಪ್ರಸಂಗಕ್ಕೆ ಇರಲಿ ಎಂಬುದಾಗಿ ನಾವು ಭಾವಿಸ್ತೇವೆ. 2 ಮಾತು ಪವನ್. ಶಾರದಾ ಗುರುಭ್ಯೋ ನಮಃ. ಕ್ಷೇತ್ರದ ಅಧಿದೇವತೆಯಾದಂತಹ
ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸಂಸ್ತುತಿಸಿ ಮಹಾಗಣಪತಿ ದೇವರನ್ನು ಪ್ರಾರ್ಥಿಸಿ ವೇದಿಕೆಯಲ್ಲಿರುವಂತಹ ಗಣ್ಯರೇ ಹಾಗೂ ಸೇರಿದಂತಹ ಸಜ್ಜನ ಸಹೃದಯಿ ಸದಭಿಮಾನಿಗಳೇ, ಪ್ರಾಯಶಃ ಮೇಳ ಹೊರಡುವ ಒಂದೂವರೆ ತಿಂಗಳ ಮೊದಲು ಹೀಗೆ ನಾನು ಸತೀಶಣ್ಣ ಒಮ್ಮೆ ಸಿಕ್ಕಿದಾಗ, ತಾಳಮದ್ದಲೆ ನಿಮಿತ್ತ ಸಿಕ್ಕಿದಾಗ ಮಾತುಕತೆ ಆಗುವಾಗ ಅವರ ಬಾಯಿಂದ ಬಂದ ಒಂದು ಮಾತು, ನೀವೊಂದು ಪ್ರಸಂಗ ಕೊಡಬೇಕು ಅಂತ. ಪ್ರಾಯಶಃ ಅದು ಅವರ ಬಾಯಿಂದ ಸುಬ್ರಹ್ಮಣ್ಯ ಸ್ವಾಮಿ ಆಡಿಸಿದ ಅಂತ ನಾನು ಅನ್ಕೊಳ್ತೇನೆ. ಅದಕ್ಕೊಂದು ಮೂಲ ಕಾರಣ, ನನ್ನ ಕುಲದೇವರು ಸುಬ್ರಹ್ಮಣ್ಯ ಸ್ವಾಮಿ. ನನಗೆ ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಾನದಲ್ಲಿ ಈ ರಂಗಸ್ಥಳದಲ್ಲಿ ಒಂದು ಕಾವ್ಯದ ಸಾಹಿತ್ಯದ ಸೇವೆಯನ್ನು ಒದಗಿಸುವ ಸದವಕಾಶ ಪ್ರಾಯಶಃ ಸುಬ್ರಹ್ಮಣ್ಯ ಸ್ವಾಮಿಯ ಪೂರ್ಣಾನುಗ್ರಹದಿಂದ ಲಭ್ಯ ಆಗಿದೆ. ಧರ್ಮಸಿಂಹಾಸನ ಜೊತೆಗೆ ಒಂದು 3-4 ಬೇರೆ ಟೈಟ್ಲ್ಗಳನ್ನು ನಾನು ಅವರಿಗೆ ಕೊಟ್ಟಿದ್ದೆ. ಅವರು ನೋಡಿದ ಕ್ಷಣದಲ್ಲಿ ಧರ್ಮಸಿಂಹಾಸನ ಟೈಟ್ಲನ್ನು ಫೈನಲ್ ಮಾಡಿ ಇದೇ ಇರಲಿ ಅಂತ ಹೇಳಿದರು. ಹೊಸ ಕಥೆ ಏನಲ್ಲ, ಮಹಾಭಾರತದಲ್ಲಿ ಅಜ್ಞಾತವಾಗಿ ಉಳಿದ ಒಂದು ಕಥೆಯನ್ನು ತಗೊಂಡು ನಾವು ಅದನ್ನು ಪ್ರಯತ್ನದಿಂದ ಪ್ರಯೋಗಕ್ಕಿಳಿಸಿದ್ದು. ಇವತ್ತು ಈ ಸನ್ಮಾನ ನನಗೆ ಸಿಕ್ಕಿದೆ, ಆದರೆ ನಿಜವಾದ ಸನ್ಮಾನ ಸಿಕ್ಕಬೇಕಾದ್ದು ನನಗಲ್ಲ, ಈ ಸನ್ಮಾನ ಸಿಕ್ಕಬೇಕಾದ್ದು ಸತೀಶ್ ಅಣ್ಣ ಆ್ಯಂಡ್ ಟೀಮಿಗೆ. ಯಾಕಂದರೆ ಇದೇ ಪಾವಂಜೆಯ ಇದೇ ಜಾಗದಲ್ಲಿ ನಾವೊಂದು ಟ್ರಯಲ್ ಮಾಡಿದ್ದು. ಪ್ರಾರಂಭದಲ್ಲಿ ಮೇಳ ಹೊರಡುವ 1-2 ದಿವಸದ ಮೊದಲು ಒಂದು ಟ್ರಯಲ್ ಮಾಡಿದ್ದು. ಟ್ರಯಲ್ ಅಂದರೆ ಬೇರೆ ಏನಿಲ್ಲ, ಕತೆ ಹೇಳಿ ಯಾರ್ಯಾರಿಗೆ ಏನು ಪಾತ್ರ, ಏನು ಅದರಲ್ಲಿ ಏನು ಹೇಳಬೇಕು ಅನ್ನೋ ಬಗ್ಗೆ ಒಂದು ಸಣ್ಣ ಡಿಸ್ಕಷನ್. ಆ ದಿವಸ ಸತೀಶ್ ಅಣ್ಣ ಅದಕ್ಕಾಗಿ ತಮ್ಮ ಟೈಮನ್ನು ಮುಡಿಪಾಗಿಟ್ಟು ಅವರು ತೋರಿಸಿದ ಆಸ್ಥೆ, ಜೊತೆಗೆ ಪ್ರತಿಯೊಬ್ಬ ಕಲಾವಿದನು ಮೇಲಿನಿಂದ ಕೆಳಗಿನವರೆಗಿರುವ ಅಷ್ಟೂ ಜನ ಕಲಾವಿದರು ತಮ್ಮ ಪಾತ್ರಕ್ಕೆ ಏನು ಮಾಡಬೇಕು, ಏನು ಹೇಳಬೇಕು ಅಂತ ನನ್ನ ಹತ್ರ ಕುಳಿತು ಕೇಳಿದರು. ಒಂದು ಆಸ್ಥೆಯಿಂದ, ಶ್ರದ್ಧೆಯಿಂದ ಕಲಿಯುವ ಗುಣ. ನಿಜವಾಗಿ ಹೇಳಬೇಕು ಅಂತಾದರೆ ನನಗಿಂತ ಹೆಚ್ಚು ತಿಳಿದಂಥ ಕಲಾವಿದರು, ನನಗಿಂತ ಹೆಚ್ಚು ರಂಗದಲ್ಲಿ ತಮ್ಮ ಪ್ರದರ್ಶನವನ್ನು, ಪ್ರತಿಭೆಯನ್ನು ತೋರಿಸುವ ಸಾಮರ್ಥ್ಯ ಇದ್ದ ಕಲಾವಿದರು ತುಂಬ ಮಂದಿ ಇದ್ದಾರೆ. ಆದರೆ ಅವರೆಲ್ಲರೂ ಕೂಡ ನನ್ನಲ್ಲಿ ಏನು ಮಾಡಬೇಕು ಅಂತ, ನಾವುಡ್ರಿಂದ ಹಿಡಿದು ಕಾವಳಕಟ್ಟೆ ದಿನೇಶ್ ಅಣ್ಣನವರೆಗೆ ಎಲ್ಲರೂ ಕೂಡ ಏನು ಮಾಡಬೇಕು, ಈ ಪಾತ್ರಕ್ಕೆ ಏನು ಮಾಡುವ, ಹೇಗೆ ಕಟ್ಟಿಕೊಡಬೇಕು ಅಂತ ಪ್ರತಿಯೊಂದು ಪಾತ್ರವನ್ನು ಅಚ್ಚುಕಟ್ಟಾಗಿ ಕಟ್ಟಿ, ಸತೀಶ್ ಅಣ್ಣ ಭಾಗವತಿಕೆಯಲ್ಲಿ ಒಂದು ವೈರಲ್ ಆದ ಒಂದು ಪದ್ಯವಾಗಿ ಶಶಿಕುಲ ಮೌಳಿ ಕೇಳು ಮನಸೂರೆಯಾಗಿದೆ ಪದ್ಯ ತುಂಬ ವೈರಲ್ ಆಗುವ ಹಾಗೆ. ಅಂದರೆ ಒಂದು ಕವಿಗೆ ಕಾವ್ಯ ಸಾರ್ಥಕ ಆಗುವುದು ಅದು ಈ ರೀತಿ ರಂಗದಲ್ಲಿ ಯಶಸ್ಸನ್ನು ಪಡೆದಾಗ. ಒಂದು ಮಾತಿದೆ, ಶಿಲ್ಪಿಯೊಬ್ಬ ತಾನು ಕೆತ್ತಿದಂತಹ ಶಿಲ್ಪ ತನ್ನನ್ನು ಬೆರಗಾಗಿಸಿದರೆ ಅವನಿಗೆ ಸಂತೋಷ ಆಗುತ್ತದಂತೆ. ಕೃಷಿಕನೊಬ್ಬ ತಾನು ನೆಟ್ಟಂತಹ ಗಿಡದಲ್ಲಿ ಫಸಲು ಬಂದು ತನ್ನ ಕೈಗೆ ಆ ಫಸಲು ಸಿಕ್ಕಿದಾಗ ಆತ್ಮತೃಪ್ತಿ ಆಗುತ್ತದಂತೆ. ಗುರುವೊಬ್ಬನಿಗೆ ತಾನು ಕಲಿಸಿದ ಶಿಷ್ಯನಲ್ಲಿ ತನ್ನ ವಿದ್ಯೆ ವಿಜೃಂಭಿಸಿದ್ರೆ ಆತ್ಮತೃಪ್ತಿ ಆಗ್ತದಂತೆ. ಕವಿಯೊಬ್ಬನಿಗೆ ತನ್ನ ಸಾಹಿತ್ಯ ಸಾರ್ಥಕವಾಗಿ ವಿನಿಯೋಗವಾದಾಗ ಅದೇ ತೃಪ್ತಿ ಸಿಗ್ತದೆ. ಆ ತೃಪ್ತಿಯನ್ನು ಒದಗಿಸಿಕೊಟ್ಟಂತಹ ಇಡೀ ತಂಡಕ್ಕೆ, ಪಾವಂಜೆ ಮೇಳಕ್ಕೆ, ಕ್ಷೇತ್ರದ ಧರ್ಮದರ್ಶಿಗಳು, ಅರ್ಚಕ ವೃಂದ, ಇಲ್ಲಿರುವಂತಹ ಸರ್ವರಿಗೂ ಹಾಗೂ ಕ್ಷೇತ್ರದ ಅಭಿಮಾನಿಗಳು, ಸ್ಥಳವಂದಿಗರು, ನೀವು ಪಾವಂಜೆ ಮೇಳದ ಆಟ ಆಡಿಸಿದ ಎಲ್ಲರಿಗೂ ಕೂಡ ಅತ್ಯಂತ ಆಭಾರಿಯಾಗಿ, ವಿನೀತನಾಗಿ ನನ್ನ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಮುಂದಿನ ವರ್ಷದ ತಿರುಗಾಟವು ಯಶಸ್ವಿಯಾಗಲಿ. ಪಾವಂಜೆ ಮೇಳ ಒಂದು ಹೊಸ ಇತಿಹಾಸವನ್ನು ಸೃಷ್ಟಿಸಿದೆ. ಪಾವಂಜೆ ಮೇಳದ ರಂಗಸ್ಥಳದಲ್ಲಿ ನಿತ್ಯ ಹೇಳ್ತಾ ಇದ್ದೇನೆ ಅಂತಲ್ಲ, ಇಡೀ ದಕ್ಷಿಣೋತ್ತರ ಜಿಲ್ಲೆಗಳಲ್ಲಿ ಒಂದು ಯಕ್ಷಗಾನ ವಲಯದಲ್ಲಿ ಒಂದು ಸಂಚಲನವನ್ನು ಮೂಡಿಸಿದ ಮೇಳ 2ನೇ ವರ್ಷದ ತಿರುಗಾಟವನ್ನು ಅದ್ಧೂರಿಯಾಗಿ ಮುಗಿಸಿದೆ. ದ್ವಿತೀಯ ವರ್ಷ ಅಂತ ಹೇಳಿದ್ರೆ 2 ಪಾದಗಳನ್ನು ಊರಿಯಾಗಿದೆ. ಧರ್ಮಧೇನುವಿಗೆ 4 ಪಾದ ಅಂತೆ. ಮುಂದಿನ ವರ್ಷ 3ನೇ ಪಾದವನ್ನು ಊರ್ತಾ ಇದೆ. ಅದರ ಮುಂದಿನ ವರ್ಷ 4ನೇ ಪಾದವನ್ನು ಊರುವ ಮುಖೇನವಾಗಿ ಒಂದು ಸುಸ್ಥಿರವಾದ ಧರ್ಮ ಸಾಮ್ರಾಜ್ಯ ಸೃಷ್ಟಿಯಾಗ್ತದೆ. ಅದಕ್ಕೆ 2ನೇ ವರ್ಷ ದ್ವಾಪರ, ಅಂದರೆ ಯುಗಗಳಲ್ಲಿಯೂ ಕೂಡ ದ್ವಾಪರ, ಆಚೆಯೂ ಅಲ್ಲ ಈಚೆಯೂ ಅಲ್ಲದು. ಅಲ್ಲಿ ಧರ್ಮಸಿಂಹಾಸನವಾಗಿ ದ್ವಾಪರದ ಕಥೆಯನ್ನೇ ತೆಕ್ಕೊಂಡಿದ್ದೇವೆ. ಇದು ಧರ್ಮಸಿಂಹಾಸನವಾಗಿ ವಿಜೃಂಭಿಸ್ತದೆ. ಈ ಧರ್ಮಸಿಂಹಾಸನ ದರ್ವಚಾವಡಿಯಾಗಿ ಕ್ಷೇತ್ರಾಧಿದೇವತೆಯಾದ ಸುಬ್ರಹ್ಮಣ್ಯ ಪೂರ್ಣಾನುಗ್ರಹವನ್ನು ಕೊಡ್ತಾನೆ. ನಿಮ್ಮೆಲ್ಲರ ಸಹಕಾರ ಇರಲಿ. ಕ್ಷೇತ್ರದ ಸ್ಥಳವಂದಿಗರ ಸಹಕಾರ, ಕಲಾಭಿಮಾನಿಗಳ ಸಹಕಾರ ಕಲಾವಿದನಿಗೆ ಶ್ರೀರಕ್ಷೆ. ಮೇಳವನ್ನು ಕಟ್ಟುವುದು, ಮೇಳವನ್ನು ಬೆಳೆಸುವುದು ಬಹಳ ಕಷ್ಟ. ಅದರಲ್ಲಿ ನಾಯಕತ್ವವನ್ನು ಈಗಾಗಲೇ ತೋರಿಸಿದ ಸತೀಶ್ ಅಣ್ಣ ಅವರು ಮುನ್ನಡಿಬೇಕು ಅಂತಾದರೆ ಹಿಂದೆ ನಿಮ್ಮಂಥವರ ಶ್ರೀರಕ್ಷೆ ಬೇಕು. ನಿಮ್ಮ ಪೂರ್ಣ ಅನುಗ್ರಹ ಕಲಾವಿದರ ಮೇಲೆ, ಕಲಾ ಪೋಷಕರ ಮೇಲೆ ಹಾಗೂ ಕಲಾ ವಲಯದ ಮೇಲೆ ಇರಲಿ. ಯಕ್ಷಗಾನವನ್ನು ಪ್ರೀತಿಸಿ. ನಾನು ಎಲ್ಲ ಕಡೆ ಹೇಳುವ ಒಂದು ಮಾತನ್ನು ಹೇಳಿ ಮುಗಿಸಿಬಿಡ್ತೇನೆ. ಯಕ್ಷಗಾನವನ್ನು ಯಾಕೆ ನಮ್ಮ ಮಕ್ಕಳಿಗೆ ತೋರಿಸಬೇಕು ಅಂತಾದರೆ, ಮೌಲಿಕವಾದಂತಹ ಶಿಕ್ಷಣವನ್ನು ಯಕ್ಷಗಾನ ಉಳಿದು ಜಗತ್ತಿನ ಯಾವ ಕಲೆಯೂ ಇವತ್ತು ಕೊಡ್ತಾ ಇಲ್ಲ, ಯಾವ ಮಾಧ್ಯಮಗಳು ಕೊಡ್ತಾ ಇಲ್ಲ. ನಾವು ನಮ್ಮ ವೃದ್ಧಾಪ್ಯವನ್ನು ನಮ್ಮ ಮಕ್ಕಳೊಟ್ಟಿಗೆ ಮನೆಯಲ್ಲೇ ಕಳೆಯಬೇಕು. ವೃದ್ಧಾಶ್ರಮದಲ್ಲಿ ಕಳೀಬಾರದು ಅಂತಾದರೆ ನಮ್ಮ ಮಕ್ಕಳಿಗೆ ಯಕ್ಷಗಾನವನ್ನು ತೋರಿಸಬೇಕು. ಅದರಿಂದ
ಯಕ್ಷಗಾನವನ್ನು ತೋರಿಸಿ, ಯಕ್ಷಗಾನವನ್ನು ಉಳಿಸಿ ಅಂತ ಹೇಳುವುದಿಲ್ಲ. ಯಕ್ಷಗಾನ ತನ್ನ ಅಂತಸತ್ವದಿಂದ ಉಳಿಯುತ್ತದೆ. ಯಕ್ಷಗಾನವನ್ನು ಬೆಳೆಸುವ ಪ್ರಯತ್ನವನ್ನು ಮಾಡೋಣ. ಪೌರಾಣಿಕ ಕಥಾವಸ್ತುಗಳು ರಂಗದಲ್ಲಿ ವಿಜೃಂಭಿಸಬೇಕು. ಅಗಾಧವಾದ ಪುರಾಣಗಳು ಇನ್ನೂ ಅಜ್ಞಾತವಾಗಿ ಉಳಿದಿದೆ. ಅದು ಪಾವಂಜ ಮೇಳದ ಮೂಲಕ ಜನಮನವನ್ನು ತಟ್ಟಲಿ. ಅದಕ್ಕೆ ಸೂತ್ರಧಾರರಾಗಿ ಸತೀಶ್ ಅಣ್ಣ ಹಾಗೂ ದೇವಸ್ಥಾನದ ಸರ್ವರು ಸಹಕರಿಸಲಿ ಅಂತ ಪ್ರಾರ್ಥಿಸ್ತಾ ಮತ್ತೊಮ್ಮೆ ಅವಕಾಶಕ್ಕೆ ಅನಂತ ಧನ್ಯವಾದವನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಯಕ್ಷಗಾನಂ ಗೆಲ್ಗೆ, ಯಕ್ಷಗಾನಂ ಬಾಳ್ಗೆ. ಧನ್ಯವಾದಗಳು ಪವನಣ್ಣ. 2 ವರ್ಷ ಆಗುವಾಗ ಒಂದು ನೆನಪಾಗ್ತದೆ. ಮೇಳ ಹೊರಡುವಾಗಲೇ ಕೆಲವರು ಬಹಳ ಆಶೀರ್ವಾದ ಮಾಡಿ ಹೇಳಿದ್ರು ನಮಗೆ, 2 ವರ್ಷ ನಡಪುಣ ತೂಕ ಅಂತ. ತುಂಬ ಜನ ಒಳ್ಳೆ ರೀತಿಯಲ್ಲಿ ಆಶೀರ್ವಾದ ಮಾಡಿದ್ದಾರೆ. ಆ 2 ವರ್ಷ ನಡೆಯಿತು ಅಂತ ಈ ಮೂಲಕ ಅವರಿಗೆ ತಿಳಿಯಪಡಿಸುತ್ತಾ 3ನೇ ವರ್ಷಕ್ಕೆ ಮತ್ತೆ ಸ್ಟಾರ್ಟಿಂಗ್ ಪ್ರಥಮ ವರ್ಷದಿಂದಲೇ ನಮಗೆ ಅದು ಏನು ಅಂತ ನಿಮಗೂ ಗೊತ್ತಿದೆ. ಪ್ರಥಮ ವರ್ಷದ ತಿರುಗಾಟದಲ್ಲಿ ಕೆಲವು ಕಲಾವಿದರ ಬಗ್ಗೆ ಬಂತು. ಹಾಗೆ ಕರೆಕ್ಟ್ ಕಿರೀಟ ಉಂತುಜಿಗೆ ఒక ರಾತ್ರಿ ಕನಕಟ್ಟುಂಡಿಗೆ ಅಂಚಾತೆ ಇಂಚಾತೆ ನಾನು ಯಾವುದೇ ಒಂದು ಆಧಾರ ಇಲ್ಲದ ಯಾವುದನ್ನು ಹೇಳಲ್ಲ. ನಮ್ಮ ಆತ್ಮೀಯರು ನಿಮ್ಮಲ್ಲಿ ಹಂಚಿಕೊಳ್ಳುವಂತ ಅಷ್ಟಕ್ಕೆ ಹೇಳ್ತಾ ಇದ್ದೇನೆ. ಯಾರನ್ನು ದೂಷಿಸುವುದು ಅಲ್ಲ, ಹೊಗಳುದು ಅಲ್ಲ, ನಿಮ್ಮಲ್ಲಿ ಅನಿಸಿಕೆಯನ್ನು ಹಂಚಿಕೊಳ್ಳುವ ಅಂತ. ನಮ್ಮ ಕೈಕಂಬದ ರಾಜವಣ್ಣ ಹಾಗೂ ನನ್ನ ಆತ್ಮೀಯರು ಅಲ್ಲಿ ಪೂಜಾ ಮೆಡಿಕಲ್ಸ್, ನಮ್ಮ ಉಮೇಶಣ್ಣನವರೆಲ್ಲ ಒಂದು ಕಳೆದ ವರ್ಷ, ಈ ವರ್ಷ ತಿರುಗಾಟದಲ್ಲೆಲ್ಲ ಅದಕ್ಕಿಂತ ಮುಂಚಿನ ದಿವಸ ಒಂದ್ಸಲ ಪಾವಂಜೆಯ ಮೇಳದ ನಮ್ಮ ಚೌಕಿಗೆ ಬಂದು ಹೇಳಿದರು, ಅದು ಅಕ್ಷಯ ತರೆಟ್ಟಿ ಕಿರೀಟ ಉಂತುಜಿಗೆ, ದೇವಿನ ಕಿರೀಟ ಉಂತುಜಿಗೆ ಬುಕ್ಕ ಲೋಕೇಶಗೆ ಮುಚ್ಚುರಿಗೆ ಬುಕ್ಕ ಏನ ಕನಗಟ್ಟುಂಡಿಗೆ ಮಸ್ತ್ ಬುಕ್ಕ ಕೆಲವು ಜನಗಳಿಗೆಲ್ಲ ದರ್ಶನ ಎಲ್ಲ ಬರ್ತದಂತೆ ನಮ್ಮ ಮೇಳದ ಕಲಾವಿದರಿಗೆ ಅಂತ. ಹೌದಂಬರ್ರೆ ಅಲ್ಲ ಭಾರಿ ಪ್ರಚಾರ ಉಂಟು ಅಂದ ಸತೀಶಣ್ಣ ಅಂತ ನನ್ನಲ್ಲಿ ಬಂದು ಚೌಕಿಯಲ್ಲಿ ದೇವರ ಹತ್ರಕ್ಕೆ ಹೇಳಿದ್ರು. ನಾನು ಆ ಕಲಾವಿದರನ್ನು ನನ್ನ ಹತ್ರ ಕರೆದೆ. ಚೌಕಿಯಲ್ವ ಹೇಗೂ ಅಂದೆ, ನಿನ್ನ ಅಕ್ಷಯನ ಹತ್ರ ಕೇಳಿದೆ, ನಿನ್ನ ತರಟ್ಟಿ ಕಿರೀಟ ಉಂತುಜೆ ಅಂದ, ಅದೆಲ್ಲ ಸಮಸ್ಯೆ ಉಂಟಾ ಅಂತ ಕೇಳಿದೆ. ಅವನು ನಮ್ಮ ಮೇಳದ ಆಟ ತೂಯಿನಕಲೆಗಾದಿಪ್ಪು ಕಣ್ಣಗಟ್ಟುನ ಇಂಕ್ಲೆಗತ್ತ ಅಂತ ಹೇಳಿದ. ನಮ್ಮ ಕಲಾವಿದರು ಹಾಗೆ ಹೇಳಿದ್ರು, ಎಂಕಲ ಈ ಹೊಡೆದ ತಿರುಗಾಟನ ತೂಯಿನಕಲೆಗಾದಿಪ್ಪು ಕನಗಟ್ಟೊಂದು ಇಪ್ಪುಂಡೆ ಇಂಕ್ಲೆಗತ್ತಿ ಇಂಕ್ಲೆಗಂಚಿನ ಸಮಸ್ಯೆ ದಾಲಾತಜಿ ದಯಪಂಡ ಇಂಕ್ಲ ಪಿರವು ಸುಬ್ರಹ್ಮಣ್ಯ ಒಲ್ಲಿರಿ ಕಟೀಲ್ ದಪ್ಪೆ ಒಲ್ಲಿರಿ ಆ ಕಟೀಲ್ ದಪ್ಪೆಲ್ಲ ಸುಬ್ರಹ್ಮಣ್ಯಲ್ಲಿ ಇಪ್ಪುಣೆಗೆ ಅಂಚಿನ ವಾತ್ ಒಂದರಲ್ಲಿ ಇಂಕ್ಲೆಗೆ ಆವಂದು ಅಂತೇಳಿ ನಮ್ಮ ಕಲಾವಿದರು ಹಾಗೆ ಹೇಳಿದ್ರು. ಆ ತಿರುಗಾಟ ಮುಗಿಸಿ ಮತ್ತಿನ ತಿರುಗಾಟ ಆಗುವಾಗ ಆ ಹೆಜ್ಜೆಗೆ ಬಿ ಹೆಜ್ಜೆಗೆ ಹಾಗೆ ಹೀಗೆ ತುಂಬಾ ಅದೆಲ್ಲ ಇದ್ದದ್ದೇ. ಹಾಗಾಗಿ ನನ್ನಲ್ಲಿ ಹೇಳುವವರು ನಿಖಿಲ್ನ ಬಗ್ಗೆ ಭಾರಿ ಅಪಪ್ರಚಾರ ಅಂತ. ಹಾಗೆ ನಾನೇ ಹೇಳಿದೆ, ಅದು ಅಪಪ್ರಚಾರ ಅಲ್ಲ, ಪ್ರಚಾರವೇ ಮಾಡ್ಲಿ, ಇನ್ನಷ್ಟು ಮಾಡ್ಲಿ. ನಮಗೆ ಧರ್ಮಕ್ಕೆ ಪ್ರಚಾರ ಸಿಗುವಾಗ ನಾವು ಯಾಕೆ ಬೇಡ ಅಂತ ಹೇಳಬೇಕು. ಹಾಗೆ ಇನ್ನಷ್ಟು ಮಾಡ್ಲಿ ಅಂತ ಹೇಳಿದೆ. ಹಾಗೆ ಈಗ ನಾಳೆಯಿಂದ ಪುನಃ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಕೈ ಮುಗಿದು ಕೇಳ್ತಾ ಇದ್ದಾನೆ, ಮಾಡಿ, ಇನ್ನಷ್ಟು ಪ್ರಚಾರ ಮಾಡಿ. ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳ ಹಾಗೆ ನಮ್ಮ ಕಲಾವಿದರು ನಾವು ಇದ್ದೇವೆ. ಮುಂದಿನ ವರ್ಷಕ್ಕೆ ಕೂಡ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೇವೆ ಅಂತ ಎಲ್ಲರಿಗೂ ಹೇಳುತ್ತಾ, ನಮ್ಮನ್ನು ರಕ್ಷಿಸುವವರು ಕಟೀಲು ತಾಯಿ ದುರ್ಗಾ ಮಾತೆ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ. ನಮ್ಮ ಎಲ್ಲ ಕಲಾವಿದರ ಪ್ರೋತ್ಸಾಹ, ನನಗೆ ಶ್ರೀರಕ್ಷೆಯಾಗಿ ನಿಂತದ್ದು ನನ್ನ ಅಭಿಮಾನಿ ಬಂಧುಗಳು. ಇಂತಹ ಸಂದರ್ಭದಲ್ಲಿ ಕೂಡ ನಮ್ಮ ಅಭಿಮಾನಿ ಬಂಧುಗಳು ಏನು ಆಗಬೇಕು ಅಂತ ನನ್ನಲ್ಲಿ ಈಗಲೂ ಕೇಳ್ತಾ ಇದ್ದಾರೆ. ಪಾವಂಜೆ ಮೇಳದ ಯಕ್ಷಗಾನದ ನಿಮಗೆ ಗೊತ್ತಿರ್ಬೋದು, ಇನ್ನೂ 2 ವರ್ಷಕ್ಕೆ ಬುಕ್ಕಿಂಗ್ ಆಗಿದೆ, ನಿಮ್ಗೆ ಗೊತ್ತಿರ್ಬೋದು. ಇದಕ್ಕಿಂತ ದೊಡ್ಡ ಅನುಗ್ರಹ ತಾಯಿ ದುರ್ಗಾ ಮಾತೆ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿದ್ದು ನಮಗೆ ಯಾವುದು ಬೇಡ. ನಾವು ಆ ಶ್ರೀಮಂತಿಕೆಯನ್ನು ಪಡೆದವರು, ದುಡ್ಡಿನ ಹಣದ ಶ್ರೀಮಂತಿಕೆಯನ್ನು ನಾವು ಪಡೆದವರಲ್ಲ, ಹೃದಯ ಶ್ರೀಮಂತಿಕೆಯನ್ನು ಪಡೆದವರು. ಇಂತಹ ಒಂದು ಕ್ಷೇತ್ರ, ಇಂತಹ ಒಂದು ಆಡಳಿತ ಮಂಡಳಿಯನ್ನು ಪಡೆದಂತ ನಾವು ಭಾಗ್ಯವಂತರಲ್ಲದೆ ಮತ್ತೆ ಯಾರು ಹೇಳಿ. ಇದು ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ, ಹೃದಯಪೂರ್ವಕವಾಗಿ ಹೇಳ್ತೇನೆ. ಯಾರನ್ನು ಹೊಗಳಿಕ್ಕೂ ಅಲ್ಲ, ದೂರ್ಲಿಕ್ಕೂ ಅಲ್ಲ ಹೇಳ್ತಾ ಇಲ್ಲ, ನಾನು ಹೃದಯ ತುಂಬಿ ಹೇಳ್ತಾ ಇದ್ದೇನೆ. ನನಗೆ ತುಂಬಾ ಸಂತೋಷ ಆಗಿದೆ. ನಮ್ಮ ಎಲ್ಲ ಆಶೆಗಳನ್ನು, ಆಶೋತ್ತರಗಳನ್ನು ಈಡೇರಿಸಿದಂತಹ ಒಂದು ಕ್ಷೇತ್ರ. ನಾನು ಯಕ್ಷಗಾನದಲ್ಲಿ ಇನ್ನು ಬೇರೆ ಏನು ಮಾಡಬೇಕಾಗಿಲ್ಲ, ನನಗೆ ಇಷ್ಟು ಸಿಕ್ಕಿತು. ನಾನು ನಾಳೆ ಏನಾದರೂ ನನ್ನ ಸಮಸ್ಯೆ ಆದರೂ ಕೂಡ ನನಗೆ ಯಕ್ಷಗಾನದಲ್ಲಿ ಪಡೆದದ್ದು ಇಷ್ಟು ಸಾಕು. ನಾನು ತುಂಬ ಧನ್ಯವಂತ. ನನ್ನನ್ನು ಎಲ್ಲೂ ನನ್ನ ದೇವರು ಕೈ ಬಿಡಲಿಲ್ಲ, ನನ್ನ ಕಲಾಭಿಮಾನಿಗಳು ಕೈ ಬಿಡಲಿಲ್ಲ, ನಾನು ನಂಬಿದವರು ನನ್ನನ್ನು ಕೈ ಬಿಡಲಿಲ್ಲ. ಇದಕ್ಕಿಂತ ದೊಡ್ಡದು ನನ್ನ ಜೀವನದಲ್ಲಿ ನನಗೇನು ಬೇಡ, ನಾನು ಯಾವುದನ್ನು ಆಶಿಸಲ್ಲ. ನಾನು ತಾಯಿ ದುರ್ಗಾ ಮಾತೆಗೆ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಗೆ ಎಲ್ಲವನ್ನು ಅರ್ಪಿಸಿದ್ದೇನೆ. ಯಾರು ಟೀಕಿಸಿದ್ರು, ಯಾರು ಹೊಗಳಿದ್ರು, ಆ ತಾಯಿಗೆ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯ ಪಾದಕ್ಕೆ ಅದು. ಇಷ್ಟನ್ನು ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಹಾಗೂ ನಮ್ಮ ಕಲಾವಿದರ ಒಂದು ಹೊಂದಾಣಿಕೆ, ನಮ್ಮ ಪಾವಂಜೆ ಮೇಳದ ಎಲ್ಲ ಕಲಾವಿದರ ಒಂದು ಲೈಟಿಂಗ್ನಿಂದ ಹಿಡಿದು ಭಾಗವತರುಗಳವರೆಗೆ ಆ ಹೊಂದಾಣಿಕೆ ಎಷ್ಟು, ಅದು ನಮ್ಮ ಮೇಳ, ನಮ್ಮ ಟೀಮ್. ಎಷ್ಟು ಒಂದು ಸಣ್ಣ ಆಚೆ ಈಚೆ ಒಂದು ಹೋದಲ್ಲಿ ಆದರೂ ಕೂಡ ಅದನ್ನು ಇಲ್ಲ ಅದು ನಮ್ಮ ಮೇಳ ಎಂಬುದನ್ನು ಅಷ್ಟು ಚೆನ್ನಾಗಿ ಅದನ್ನು ನಿಭಾಯಿಸಿದರೆ ಎಲ್ಲ ಕಲಾವಿದರಿಗೆ
ಹೃತ್ಪೂರ್ವಕವಾಗಿ ವಂದಿಸ್ತೇನೆ. ಮತ್ತೊಮ್ಮೆ ನಮ್ಮ ಸೇವಾರ್ಥಿಗಳಿಗೆ ಹೃದಯಪೂರ್ವಕ ನಮನಗಳನ್ನು ಅರ್ಪಿಸುತ್ತಾ ನಮ್ಮ ಮುಕ್ತೇಶ್ವರರು ಒಂದು 2 ಮಾತು ಹೇಳುವರಿದ್ದಾರೆ. ದಯವಿಟ್ಟು 2 ಮಾತು ತಮ್ಮ. ಕಲಾಭಿಮಾನಿಗಳಿಗೆ ಎಲ್ರಿಗೂ ವಂದಿಸ್ತಾ, ನಮ್ಮ ಭಾಗವತರು ಹೇಳಿದರು, ತುಂಬ ಕ್ರೆಡಿಟ್ ನಮ್ಮ ಆಡಳಿತ ಮಂಡಳಿಗೆ ಕೊಟ್ಟಿದ್ದಾರೆ ಅವರು. ಅದರಲ್ಲಿ ಅವರ ಶ್ರಮ ತುಂಬ ಉಂಟು. ಅವರ ಸಂಚಾಲಕತ್ವದಲ್ಲಿ ನಮಗೆ ಮೊದಲೇ ಧೈರ್ಯ ಇತ್ತು, ಅವರು ಒಳ್ಳೆ ರೀತಿಯಲ್ಲೇ ನಡೆಸಿಕೊಂಡು ಬರ್ತಾರೆ ಇದನ್ನು ಅಂಥೇಳಿ. ಆದ್ದರಿಂದ ನಾವು ಅವರ ಕೈಗಳಲ್ಲಿ ಇದನ್ನು ಒಪ್ಪಿಸಿದಾಗ ನಮಗೆ ಧೈರ್ಯ ಇತ್ತು, ಹೀಗೆ ನಡೆಸಿಕೊಂಡು ಬರ್ತಾರೆ ಅಂತೇಳಿ. ಅದನ್ನು ಅವರು ನಿಜ ಮಾಡಿಕೊಟ್ಟಿದ್ದಾರೆ. ಮತ್ತು ಇದೊಂದು 40 ಜನಕ್ಕಿಂತಲೂ ಹೆಚ್ಚಿನ ಕಲಾವಿದರ ಶ್ರಮವನ್ನು ಬೇಡುವ ತಂಡ. ಎಲ್ಲವೂ ನಾವು ಎಣಿಸಿದಾಗೆ ನಡೀತದೆ ಅಂತೇಳಿ ನಾವು ಸಹಜ ಆತಂಕಗಳು ಇದ್ದೇ ಇತ್ತು. ಮೊದಲನೇದಾಗಿ ನಾವು ಹೊರಡುವಾಗಲೂ ಮಳೆಯ ಒಂದು ಆತಂಕಗಳು ಎಲ್ಲ ಇತ್ತು. ಎಲ್ಲ ವಿಷಯ ಈಗ ಮುಗಿಸುವಾಗಲೂ ಅಲ್ಲಲ್ಲಿ ಮಳೆದ್ದು ಎಂತಂದೇಳಿ ಒಂದು ಅನಿಶ್ಚಿತ ಪರಿಸ್ಥಿತಿಯಲ್ಲಿತ್ತು. ನಮ್ಮ ಇದಕ್ಕೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದ ಹಾಗೆ ದೇವರ ಕೃಪೆಯಿಂದ ನಡೆದುಕೊಂಡು ಬಂದಿದೆ. ಹಾಗೆ ನಮಗೆ ಪ್ರತ್ಯಕ್ಷ ಧೈರ್ಯವಾಗಿ ಇವರು KS ನಿತ್ಯಾನಂದ ಸ್ವಾಮೀಜಿಯವರು ಕೂಡ ಇದ್ದದ್ರಿಂದ ಒಳ್ಳೆಯ ರೀತಿಯಲ್ಲಿ ಅದು ನಡೀತಾ ಬಂತು ಅಂತೇಳಿ ನನ್ನ ಭಾವನೆ ಇದೆ. ಮತ್ತು ನಮ್ಮ ಮನುಷ್ಯ ಪ್ರಯತ್ನ ಏನಿದ್ರೂ ಕೂಡ ತಮ್ಮೆಲ್ಲರ ಸಹಭಾಗಿತ್ವದಲ್ಲಿ ಅದನ್ನು ನಡೆಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಯಿತು ಅಂತೇಳಿ ಈ ಸೇವಾದಾರರು ಎಲ್ಲ ಸೇವಾದಾರರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು. ಹಾಗೆ ಎಲ್ಲ ಭಾಗವತರು ಸೇರಿದಂತೆ ಎಲ್ಲ ಕಲಾವಿದರು ತುಂಬ ಉತ್ತಮ ರೀತಿಯಲ್ಲಿ ರಂಗ ಪ್ರಸ್ತುತಿ ಮಾಡಿಕೊಟ್ಟಿದ್ದಾರೆ. ಅದನ್ನೆಲ್ಲರೂ ತಾವು ಮೆಚ್ಚಿದ್ದೀರಿ. ತಮ್ಮ ಉದಾರ ಹೃದಯಕ್ಕೂ ಮತ್ತು ಅವರ ಶ್ರಮಕ್ಕೂ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತು. ಮುಂದೆ ಕೂಡ ಒಳ್ಳೆ ರೀತಿಯಲ್ಲಿ ನಡೀಲಿ ಅಂತೇಳಿ ಆಶಿಸ್ತಾ, ಸುಬ್ರಹ್ಮಣ್ಯ ಸ್ವಾಮಿ ಎಲ್ರಿಗೂ ಶುಭವನ್ನು ಮಾಡಲಿ ಅಂತೇಳಿ ಕೋರ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ನಮ್ಮ ಈ ವರ್ಷದ ಸೇವಾರ್ಥಿಗಳು ಪ್ರತಿಯೊಂದು ಯಕ್ಷಗಾನವನ್ನು, ಸುಬ್ರಹ್ಮಣ್ಯನ ಸೇವೆಯನ್ನು ಬಹಳ ಭಕ್ತಿಪೂರ್ವಕವಾಗಿ ಆಡಿಸಿದ್ದಾರೆ. ಇದು ಯಾಗ ಮಂಟಪ. ಈ ಯಾಗ ಮಂಟಪದಲ್ಲಿ ಕ್ಷೇತ್ರದ ಪ್ರತಿನಿಧಿಯಾಗಿ ನಮ್ಮ ಮುಕ್ತೇಶ್ವರರಿದ್ದಾರೆ. ಮೇಳದ ಒಂದು ಸಂಚಾಲಕ ಹಾಗೂ ಭಾಗವತನಾಗಿ ನಾನಿದ್ದೇನೆ. ನಮ್ಮ ಪ್ರಸಂಗಕರ್ತರು ನಮ್ಮೆಲ್ಲರ ಕಣ್ಮಣಿ ಪವನ್ ಕಿರಣಿಕೆಯವರಿದ್ದಾರೆ. ಸುಬ್ರಹ್ಮಣ್ಯನಲ್ಲಿ ನಾವೆಲ್ಲರೂ ಪ್ರಾರ್ಥಿಸೋಣ. ಅವರಿಗೆ ಎಲ್ರಿಗೂ ಯಾರೆಲ್ಲ ಈ ಸುಬ್ರಹ್ಮಣ್ಯನ ಸೇವೆಯನ್ನು ಈ ವರ್ಷ ಮಾಡಿಸಿದ್ದಾರಾ ಅಥವಾ ಮುಂದೆ ಮಾಡಿಸುವುದೆಂಬುದಾಗಿ ಯೋಚಿಸಿದ್ದಾರಾ, ಬೆರೆಸಿದ್ದಾರಾ, ಅವರೆಲ್ಲರಿಗೂ ಆ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ, ಕಟೀಲು ತಾಯಿ ಭ್ರಮರಾಂಬೆಯ ಅನುಗ್ರಹ ಸಿಗ್ಲಿ ಎಂಬುದಾಗಿ ಭಾವಿಸುತ್ತಾ, ಈ ಸಲ 42 ಎಷ್ಟು ಧರ್ಮಸಿಂಹಾಸನ ಎಷ್ಟ 36 ಧರ್ಮಸಿಂಹಾಸನ ಪ್ರಸಂಗವೇ 36 ಪ್ರಸಂಗ ಆಯಿತು ಒಂದು ತಿರುಗಾಟದಲ್ಲಿ. ದೇವಿ ಮಹಾತ್ಮೆ 82 80 ಮೊನ್ನೆಗೆ ಆಗಿದೆ. 82 ದೇವಿ ಮಹಾತ್ಮೆ ಆಯ್ತು ಈ ಸಲ. ಇದು ದಾಖಲೆ ಅಂತ. ಸಂತೋಷ ಏನಂತ ಹೇಳಿದ್ರೆ, ನನಗೆ ಒಂದು 3-4 ವರ್ಷದಲ್ಲಿ ನನ್ನ ಒಂದು ಸಣ್ಣ ಈ ಫೌಂಡೇಶನ್ನ ಕೆಲವು ಬಿಸಿಗಳಿಂದಾಗಿ ನನಗೆ 2 ಗಂಟೆ ನಂತರ ಬೆಳಗಿನವರೆಗೆ ತಿರುಗಾಟ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ಆ ಪ್ರತ್ಯಕ್ಷದ ಭಾಗಕ್ಕೆ ನನಗೆ ಕೂತ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ನನ್ನ ಬ್ಯುಸಿ ಶೆಡ್ಯೂಲ್ನಿಂದ ತುಂಬಾ ಒತ್ತಡ ಇತ್ತು. ಹಾಗೆ ನಾನು ಕಟೀಲು ಮೇಳದಲ್ಲಿರುವಾಗ ಬೇಗ ಕೂತ್ಕೊಳ್ತಾ ಇದ್ದೆ. ನಾನು ಒಂದು 11:30 ಇಂದ 1:30ವರೆಗೆ ಒಂದು 2 ವರ್ಷ ಹಾಗೆ ತಿರುಗಾಟ ಮಾಡಿ ಆಡಳಿತ ಮಂಡಳಿ ಅಪ್ಪಣೆ ಪಡೆದು. ಆದ್ರೆ ಆ ತಾಯಿಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಅಂತ ಇದರಲ್ಲಿ ಅರ್ಥ ಆಗುತ್ತೆ. ಈ ಮೇಳ ಕಟ್ಟಿಕೊಟ್ಟದ್ದೇ ನಾನು ದೈವ ಪ್ರತ್ಯಕ್ಷಕ್ಕೆ ಕೂತ್ಕೊಳ್ಬೇಕು ಅಂತ. ಈ ಜನಗಳು ನನ್ನನ್ನು ಎಲ್ಲಿ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ, ದೈವ ಪ್ರತ್ಯಕ್ಷದಿಂದ ಚಂಡಮಂಡರು ಮತ್ತೆ ರಕ್ತಬೀಜನ ಭಾಗ ತುಂಬಾ ಜನ ನನ್ನ ಅಭಿಮಾನಿಗಳು, ಎಲ್ಲರೂ ಅಂತ ಹೇಳಿ ಅಲ್ಲ, ನನ್ನ ಅಭಿಮಾನಿಗಳು ನಾನು ಅಲ್ಲಿ ಕೂತ್ಕೊಳ್ಳೋದು ಅಂತ ಹೇಳಿ ತುಂಬಾ ಇಷ್ಟ ಅವರಿಗೆ. ತುಂಬಾ ನನ್ನಲ್ಲಿ ಆ ಟೈಮಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ರು, ಈ ಆಡಿ ರಕ್ತಬೀಜನ ಪದ್ಯ ಕುಲ್ಲೋಡು, ಚಂಡಮಂಡರಿ ಕುಲ್ಲೋಡು ಹಾಗೆ ಹೇಗೆ ಅಂತ. ನನಗೆ ಆಗ್ತಾ ಇರಲಿಲ್ಲ, ಅಂದ್ರೆ ಬೆಳಗಿನವರೆಗೆ ನನಗೆ ಆಗ್ತಾ ಇರಲಿಲ್ಲ. ಅದಕ್ಕೆ ಆ ತಾಯಿ ದುರ್ಗಾ ಮತ್ತೆ ಮಗನಿಗೆ ಅಪ್ಪಣೆ ಕೊಟ್ಟಿದ್ದಾಳೆ, ನಿನ್ನಲ್ಲಿ ಇರ್ಲಿ, ಅದು ಕಾಲಮಿತಿ ಮಾಡು. ಪಟ್ಲರ ಟೈಮ್ 11:30 ಇಂದ 1:30 ಅಲ್ಲ, ಹಾಗಾಗಿ 11 ಗಂಟೆಯಿಂದ 1 ಗಂಟೆ ಒಳಗೆ ಹೇಗೂ ಮೇಳ ಮುಗಿಸುವ ಅಂತ ಆ ತಾಯಿ ಅಪ್ಪಣೆ ಕೊಟ್ಟು ಸುಬ್ರಹ್ಮಣ್ಯನಿಗೆ ಮೇಳ ಮಾಡಿಸಿದ್ದಾಳೆ. ಹಾಗಾಗಿ ಅದು ಮುಂದುವರಿತಾ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ನಾವು ಯಾರನ್ನು ದೂಷಿಸುವುದಲ್ಲ, ಹೊಗಳಿದ್ದು ಅಲ್ಲ. ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು, ಆ ತಾಯಿ ದುರ್ಗಾ ಮಾತೆಯ ಮಕ್ಕಳು. ನಾವೆಲ್ಲರೂ ಒಂದು ಒಟ್ಟಾಗಿ ಹೋಗೋಣ, ಧರ್ಮ ಕಾರ್ಯದಲ್ಲಿ ನಾವೆಲ್ಲರೂ ಒಟ್ಟಾಗಿ ಹೋಗೋಣ ಎಂಬುದಾಗಿ ಹೇಳುತ್ತಾ, ಎಲ್ಲರಿಗೂ ತಾಯಿ ದುರ್ಗಾ ಮಾತಾ ಹಾಗೂ ಸುಬ್ರಹ್ಮಣ್ಯೇಶ್ವರನ ಅನುಗ್ರಹ ಸಿಗ್ಲಿ ಎಂಬುದಾಗಿ ಹೇಳುತ್ತಾ, ಮತ್ತೊಮ್ಮೆ ಮಗದೊಮ್ಮೆ
ಮುಖ್ಯವಾಗಿ ನಮ್ಮ ಅಭಿಮಾನಿ ಬಂಧುಗಳಿಗೆ, ನಮ್ಮ ಕ್ಷೇತ್ರದ ಸೇವಾರ್ಥಿಗಳಿಗೆ, ಕ್ಷೇತ್ರದ ಆಡಳಿತ ಮಂಡಳಿಗೆ, ಪೂಜ್ಯ ನಿತ್ಯಾನಂದ ಗುರುಗಳಿಗೆ ಹಾಗೂ ಎಲ್ಲ ಕಲಾವಿದರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮರಗಳನ್ನು ಅಭಿನಂದಿಸುತ್ತಾ ಈ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.